ಬೆಳ್ಳಾರೆ ಶ್ರೀ ಅಜಿಪಿಲ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಕಾಲಾವಧಿ ಜಾತ್ರೋತ್ಸವ ಆರಂಭಗೊಂಡಿದ್ದು, ತಂತ್ರಿಗಳ ಆಗಮನವಾಗಿ ಹಸಿರು ಕಾಣಿಕೆ ಸಮರ್ಪಣೆ ಹಾಗೂ ಧ್ವಜಾರೋಹಣದೊಂದಿಗೆ ಜಾತ್ರೋತ್ಸವಕ್ಕೆ ಚಾಲನೆ ನೀಡಲಾಗಿದೆ. प्रभुं प्राणनाथं विभुं विश्वनाथं जगन्नाथनाथं सदानन्दभाजं भवद्भव्यभूतेश्वरं भूतनाथं शिवं शङ्करं शम्भुमीशानमीडे गलेरुण्डमालं तनौ सर्पजालं महाकालकालं गणेशादिपालम् जटाजूटगङ्गोत्तरङ्गैर्विशालं शिवं शङ्करं शम्भुमीशानमीडे मुदामाकरं मण्डनं मण्डयन्तं महामण्डलं भस्मभूषाधरन्तम् अनादिं ह्यपारं महामोहमारं शिवं शङ्करं शम्भुमीशानमीडे. ರಾತ್ರಿ ಪೂಜೆ, ನೃತ್ಯ ಬಲಿ ನಡೆಯಿತು. ಫೆಬ್ರವರಿ 14ರಂದು ವಿವಿಧ ಧಾರ್ಮಿಕ ಕಾರ್ಯಕ್ರಮ ನಡೆದು ರಾತ್ರಿ ದರ್ಶನ ಬಲಿ, ಮಹಾಪೂಜೆ, ಪ್ರಸಾದ ವಿತರಣೆ ನಡೆಯಿತು. ಫೆಬ್ರವರಿ 15ರಂದು ವಿವಿಧ ಧಾರ್ಮಿಕ ಕಾರ್ಯಕ್ರಮ ನಡೆದು ರಾತ್ರಿ ಪೂಜೆ ಬಳಿಕ ನೃತ್ಯ ಬಲಿ ನಡೆಯಲಿದೆ. ಫೆಬ್ರವರಿ 16ರಂದು ಎಂದಿನಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮ ನಡೆದು ಸಂಜೆ ಶ್ರೀಭೂತ ಬಲಿ, ಸೇವಿಸುತ್ತು, ಪಳ್ಳಿಪೇಟೆ, ಸಿಡಿಮದ್ದು ಪ್ರದರ್ಶನ, ರಾತ್ರಿ ಪೂಜೆ ನಡೆಯಲಿದೆ. ಫೆಬ್ರವರಿ 17ರಂದು ಧಾರ್ಮಿಕ ಕಾರ್ಯಕ್ರಮ ನಡೆದು ಆರಾಟು ಬಲಿ, ಅವಭೃತ ಸ್ಥಾನ, ದರ್ಶನ ಬಲಿ, ರಾಜಾಂಗಣ ಪ್ರಸಾದ, ಬಟ್ಟಲು ಕಾಣಿಕೆ, ಧ್ವಜಾರೋಹಣ, ಸಂಪ್ರೋಕ್ಷಣೆ, ಮಹಾಪೂಜೆ, ಮಂತ್ರಾಕ್ಷತೆ, ಅನ್ನಪ್ರಸಾದ ನಡೆಯಲಿದೆ. ರಾತ್ರಿ ಅಗ್ನಿಗುಳಿಗ ದೈವದ ಭಂಡಾರ ತೆಗೆಯುವುದು, ಭೂತಕೋಲ, ಬಟ್ಟಲು ಕಾಣಿಕೆ, ಬಳಿಕ ಯಕ್ಷಕಲಾ ಬೋಧನೆ ಬೆಳ್ಳಾರೆ ಇವರಿಂದ ಯಕ್ಷಗಾನ ಬಯಲಾಟ ಪಂಚಪಟೆ ನಡೆಯಲಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಬೇಕೆಂದು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಸುನಿಲ್ ರೈ ಪುಟ್ಕಾಜೆ ಹಾಗೂ ವ್ಯವಸ್ಥಾಪನಾ ಸಮಿತಿ ಸದಸ್ಯರು ವಿನಂತಿಸಿಕೊಂಡಿದ್ದಾರೆ. ದೇವಸ್ಥಾನದ ಜಾತ್ರಾ ಮಹೋತ್ಸವ ಪ್ರಾರಂಭವಾಗಿ 17ನೇ ತಾರೀಕು ಮಟ್ಟ ನಡಕೊಂಡು ಇಡೀ ಕಾಂಡೆ 9 ಗಂಟೆಗೆ ಸರಿಯಾಗಿ ಹೊರೆಕಾಣಿಕೆದ ಪೂಜೆ ಮಾಡುತ್ತದೆ. ಶ್ರೀ ಕ್ಷೇತ್ರಕ್ಕೂ ಸಂಬಂಧಪಟ್ಟ ಗ್ರಾಮತ್ತು ಪೂರ ಹೊರೆಕಾಣಿಕೆ ಶ್ರೀ ಕ್ಷೇತ್ರವು ಅರ್ಪಣೆ ಮಾಡ್ತದೆ. ಅಂತೆಯೇ ಇನ್ನಿತೆ ಪ್ರತಿದಿನಲ 17ನೇ ತಾರೀಕು ಮುಟ್ಟಲ ಹೊರೆಕಾಣಿಕೆ ಶ್ರೀ ಕ್ಷೇತ್ರ ಬರ್ಕೊಂಡು ಪ್ರತಿದಿನಲ ಮಧ್ಯಾಹ್ನ ರಾತ್ರಿ ಶ್ರೀ ಕ್ಷೇತ್ರಡು ಅನ್ನದಾನ ನಡ್ಕೊಂಡು ಅಂಚನೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡ್ಕೊಂಡು ದೈವಜ್ಞರನ್ನ ಅಂಜನೆ ತಂತ್ರಿವರ್ಗಗಳ ಮಾರ್ಗದರ್ಶನದ ಅಂಚನೆ ಸುಮಾರು 25 ವರ್ಷದ ಇಂಚಿ ಈ ಕ್ಷೇತ್ರಡು ಜಾತ್ರಾ ಮಹೋತ್ಸವ ನಡತೊಂದು ಇವತ್ತೊಂದು ಪ್ರತಿಯೊಂದು ಕಾರ್ಯಕ್ರಮಲ ದೈವಿಕ ವಾರ್ಡ್, ಧಾರ್ಮಿಕ ವಾರ್ಡ್, ಅಂಚನೆ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಊರತ ಮಹನೀಯರನ್ನ ಅಂಚನೆ ಕೊಡುಗೈ ದಾನಿಗಳಿನ ಮುಖೇನ ಶ್ರೀ ಕ್ಷೇತ್ರಡು ಬಹಳ ಅಭಿವೃದ್ಧಿದ ಕೆಲಸಗಳು ನಡತೊಂದು ಬತ್ತೊಂದು. ಈ ವರ್ಷದ ಈ ಸಮಿತಿದ ಅಧ್ಯಕ್ಷರಾಯನ ಸುನಿಲ್ ರೈ ಪುಡ್ಕಾಜೆ ಅವರ ನೇತೃತ್ವಡು ಬಹಳ ಕೆಲಸಗಳು ನಡತೊಂದು ಶ್ರೀ ಕ್ಷೇತ್ರಡು ವಿಜೃಂಭಣೆದ ಜಾತ್ರೋತ್ಸವ ಇನ್ನಿತ ಬುಕ್ಕ ನಡತೊಂದು. ಅಂಜನೆ ದೈವಿಕ ಕಾರ್ಯಕ್ರಮಟು ಅರ್ಚಕರಾಯನ ಉದಯ್ ಕುಮಾರ್ ಕೆಟಿ ಉಂಬೇರಿನ ಮುಖೇನ ನಡತೊಂದು. ನಮ್ಮ ಈ ಕ್ಷೇತ್ರವು ತಂತ್ರಿವರೆಗೆ ರಾತ್ರಿ ಉಚ್ಚಿಲ ಬಳ್ಳಾರ ಆಡಳಿತದಲ್ಲಿ ಸ್ಥಾಪನೆಯಾದಂಥ ಲಿಂಗ ದೇವರು. ಶ್ರೀಹಳಾಭಿಷೇಕ ಭಾರಿ ವಿಶೇಷ. ಭಕ್ತರ ಇಷ್ಟಾರ್ಥ ಸಿದ್ಧಿಗಾಗಿ ಶ್ರೀಹಳಾಭಿಷೇಕ, ರುದ್ರಾಭಿಷೇಕ ಸೇವನೆ ಮಾಡ್ತಾರೆ. ಕುಂಭ ಸಂಕ್ರಮಣದಿಂದ ನಂತರ 5 ದಿನಗಳ ಕಾಲ ಜಾತ್ರಾ ಮಹೋತ್ಸವ ನಡೆಯುತ್ತದೆ. ಅದರಲ್ಲಿ 16 ದರ್ಶನ ಬಲಿ, ಪೇಟೆ ಸವಾರಿ ಮತ್ತು 17 ದರ್ಶನ ಬಲಿ ನಡೀತದೆ ವಿಶೇಷವಾಗಿ. ಮತ್ತು ಶಿವರಾತ್ರಿ ಕೂಡ ಭಾರಿ ವಿಶೇಷವಾಗಿ ನಡೀತದೆ. ಕಾಲಾವಧಿ ಜಾತ್ರೋತ್ಸವಕ್ಕೆ ಶುಭ ಕೋರುವವರು ಉದಯ್ ಕುಮಾರ್ ಕೇಟಿ ಅರ್ಚಕರು, ಶ್ರೀ ಅಜಿಪಿಲ ಶ್ರೀ ಮಹಾಲಿಂಗೇಶ್ವರ ದೇವಾಲಯ ಬೆಳ್ಳಾರೆ.
ಸುನಿಲ್ ರೈ ಪುಟ್ಕಾಜೆ, ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಅಜಿಪಿಲ ಶ್ರೀ ಮಹಾಲಿಂಗೇಶ್ವರ ದೇವಾಲಯ ಬೆಳ್ಳಾರೆ. ಎನ್ಎಸ್ಟಿ ವಿಠಲದಾಸ್ ಸದಸ್ಯರು, ವ್ಯವಸ್ಥಾಪನಾ ಸಮಿತಿ ನ್ಯೂ ಕಾಮಧೇನು ಮಾಸಿಕಟ್ಟೆ ಬೆಳ್ಳಾರೆ. ಜಯರಾಮ ಉಮ್ಮಿಕಳ ಸದಸ್ಯರು, ವ್ಯವಸ್ಥಾಪನಾ ಸಮಿತಿ ಶ್ರೀ ದುರ್ಗಾ ಶಾಮಿಯಾನ ಬೆಳ್ಳಾರೆ. ನಾಗೇಶ್ ಕುಲಾಲ್ ತಡೆಕಜಿ ಸದಸ್ಯರು, ವ್ಯವಸ್ಥಾಪನಾ ಸಮಿತಿ ಜನನಿ ಕನ್ಸ್ಟ್ರಕ್ಷನ್ ಬೆಳ್ಳಾರೆ. ಗುಣವತಿ ಮಂಡೇಪು ಸದಸ್ಯರು, ವ್ಯವಸ್ಥಾಪನಾ ಸಮಿತಿ ವಿಶ್ವದಾಸ್ ಭಾರದ್ವಾಜ್ ಸ್ಟ್ಯಾಂಡರ್ಡ್ ಎಲೆಕ್ಟ್ರಾನಿಕಲ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ ಬೆಳ್ಳಾರೆ. ಮಿಥುನ್ ಶೆನಾಯ್ ಶ್ರೀ ಗುರು ರಾಘವೇಂದ್ರ ಸ್ಟೋರ್ ಬೆಳ್ಳಾರೆ. ಮಹೇಶ್ ಕಲ್ಪನಿ ಅಜಪಿಲ ಶ್ರೀ ಮಹಾಲಿಂಗೇಶ್ವರ ದೇವಾಲಯ ಬೆಳ್ಳಾರೆ. ಶಕುಂತಲ ನಾಗರಾಜ್ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಬೆಳ್ಳಾರೆ. ಪ್ರಸಾದ್ ಸೇವಿತಾ ಪ್ರಸಾದ್ ಫ್ಯಾನ್ಸಿ ಬೆಳ್ಳಾರೆ.